ಸಕಲರಿಗೂ ಒಂದೇ ಆ ಪರಮಾತ್ಮನೆ ತಂದೆ. ಆರತಿ ತಂದು ನ ಬಂದೆನ್ ಬೆಳಗಿಪೆ ನಿನಗೆ ಹಿಂದೆ. ಸ್ವೀಕರಿಸೋ ತಂದೆ, ನೀ ಸ್ವೀಕರಿಸೋ ತಂದೆ. ಶಾಂತಿಯ ಸಾಗರ ನೀನೆ ದೇವ, ನೀ ಶಾಂತಿಯ ತೋರು ದೇವಾ, ನೀ ಶಾಂತಿಯ ತೋರು ದೇವಾ. ಶಾಂತಿಯ ಗುಣವ ಕಲಿಸು, ಶಾಂತಿಯ ಮೂರ್ತಿಯನ್ನಾಗಿಸು. ಕೈಗಿಳಿದು ನಡೆಸು, ನಿನ್ನ ವರಗಳನ್ನೇ ಸುರಿಸು. ಸಕಲರಿಗೂ ಒಂದೇ ಆ ಪರಮಾತ್ಮನೆ ತಂದೆ. ಆರತಿ ತಂದು ನ ಬಂದೆನ್ ಬೆಳಗಿಪೆ ನಿನಗೆ ಹಿಂದೆ. ಸ್ವೀಕರಿಸೋ ತಂದೆ, ನೀ ಸ್ವೀಕರಿಸೋ ತಂದೆ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆಯೂ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಫ್ರಾನ್ಸಿಸ್ ಸಾವೇರಿಯವರ ಹಬ್ಬದ 9ನೇ ದಿನದ ನವೇನ ದಿವ್ಯ ಬಲಿಪೂಜಾ ಪೀಠಿಕೆ. ಇಂದಿನ ಮುಖ್ಯ ವಿಷಯ ಪರಸ್ಪರರೊಡನೆ ಸೌಹಾರ್ದತೆಯನ್ನು ಬೆಳೆಸಿಕೊಳ್ಳುವುದು. ಪ್ರೊಮೋಟಿಂಗ್ ಡೈಲಾಗ್. ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಬಂದಿರುವ ಕ್ರೈಸ್ತ ಮತ್ತು ಅನ್ಯ ಕ್ರೈಸ್ತ ಭಕ್ತಾದಿಗಳೇ, ನಮ್ಮೆಲ್ಲರಿಗೂ ಇಂದು ಸಂತೋಷದ ದಿನ. ಕಾರಣ, ಕನ್ನಡದಲ್ಲಿ 9ನೇ ಬಾರಿಗೆ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸುವ ಅವಕಾಶ ನಮಗೆ ದೊರೆತಿದೆ. ಇಡೀ ಜಗತ್ತು ಇಂದು ಕರೋನಾ ಎಂಬ ಮಹಾಮಾರಿಯ ಬಾಹುಗಳಲ್ಲಿ ಸಿಕ್ಕು ತತ್ತರಿಸುತ್ತಿರುವಾಗ, ಕರೋನಾದ ಜೊತೆಗೆ ಜನರು ತಮ್ಮ ನಿತ್ಯದ ಬದುಕನ್ನು ನಡೆಸಲೇಬೇಕಾಗಿದೆ. ಸರ್ಕಾರ ಹಾಗೂ ಧಾರ್ಮಿಕ ಮುಖಂಡರ ಆದೇಶದನ್ವಯ ಕೆಲವೇ ಜನರಾದ ನಾವು ಇಲ್ಲಿ ಸೇರಿ ದೇವರಿಗೆ ಸ್ತುತಿ ಮಾಡುತ್ತಿರುವುದು ನಮ್ಮ ಭಾಗ್ಯವೆಂದೇ ಭಾವಿಸುತ್ತೇವೆ. ಅಲ್ಲದೆ ಇಂತಹ ಸಂಕಷ್ಟದ ಸಮಯದಲ್ಲೂ 1 ವಾರದಿಂದ ಪಾದಯಾತ್ರೆ ಮಾಡುತ್ತಾ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸಲು ಅನೇಕ ಭಕ್ತಾದಿಗಳು ಆಗಮಿಸಿದ್ದಾರೆ. ಸಂತ ಫ್ರಾನ್ಸಿಸ್ ಸಾವೇರಿಯವರು ನಮ್ಮೆಲ್ಲರನ್ನು ತಮ್ಮ ಪಾದದಡಿ ಸೇರಿಸುತ್ತಿದ್ದಾರೆ. ಇಂತಹ ಸುದಿನದಲ್ಲಿ ನಮ್ಮೊಂದಿಗೆ ಸಂತ ಫ್ರಾನ್ಸಿಸ್ರವರ ಸಭೆಯ, ಅಂದರೆ ಜೆಸ್ವಿಟ್ ಸಭೆಯ ವಂದನೀಯ ಫಾದರ್ ಮೆನಿನೋ ಗೊನ್ಸಾಲ್ವೆಸ್, ವಿರಕ್ತ ಮಠ, ದೇಶನೂರು, ಬೆಳಗಾವಿ, ಇವರು ಇಂದು ನಮ್ಮೆಲ್ಲರಿಗಾಗಿ ಕನ್ನಡ ಭಾಷೆಯಲ್ಲಿ ಬಲಿಪೂಜೆಯನ್ನು ಸಮರ್ಪಿಸಲು ಆಗಮಿಸಿರುವರು. ಭಕ್ತಾದಿಗಳಿಗೆ ಸಂತ ಫ್ರಾನ್ಸಿಸ್ ಸಾವೇರಿಯವರ ಶರೀರ ದರ್ಶನದಿಂದ ಒಳ್ಳೆಯ ಆರೋಗ್ಯ, ಮನಃಶಾಂತಿ ಸಿಗುವಂತಹ ಎಲ್ಲ ಆಶೀರ್ವಾದಗಳು ಹರಿದು ಬರಲಿ. ಬಂದಂತಹ ನಾವೆಲ್ಲರೂ ಭಾಷೆ, ಜಾತಿ, ವರ್ಣ ಭೇದ ಭಾವಗಳನ್ನು ತೊರೆದು ಸರ್ವರು ಏಕದೇವನ ಮಕ್ಕಳಂತೆ ಶಾಂತಿ ಪ್ರೀತಿಯಿಂದ ಇಂದಿನ ದಿವ್ಯ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಭಾಗವಹಿಸೋಣ. ಆತ್ಮೀಯ ಸಹೋದರರೇ, ಸಹೋದರಿಯರೇ, ಪ್ರಿಯ ಮಕ್ಕಳೇ, ಇವತ್ತಿನ ದಿನ ನಾವು ಓಲ್ಡ್ ಗೋವಾಕ್ಕೆ ಬಂದು ಸಂತ ಫ್ರಾನ್ಸಿಸ್ ಸೈವೇರಿ ಅವರ ಈ ಚರ್ಚಿನಲ್ಲಿ ಪೂಜೆ ಅರ್ಪಿಸ್ತಾ ಇದ್ದೇವೆ. ಕನ್ನಡಿಗರಾದ ನಾವು ಕನ್ನಡಿಗೋಸ್ಕರವಾಗಿ, ಕನ್ನಡ ಜನತೆಗೋಸ್ಕರವಾಗಿ, ನಾವು ಪ್ರತಿಯೊಬ್ಬರಿಗೋಸ್ಕರವಾಗಿ ಆ ಸಂತ ಫ್ರಾನ್ಸಿಸ್ ಸೇವೇರಿಯವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಮ್ಮೆಲ್ಲರ ಜೀವನದಲ್ಲಿ ನಮಗಿರುವ ಎಲ್ಲ ಕಾಯಿಲೆಯನ್ನು ದೂರ ಮಾಡಿ, ಅನಾರೋಗ್ಯವನ್ನು ದೂರ ಮಾಡಿ, ಕತ್ತಲೆಯನ್ನು ದೂರ ಮಾಡಿ, ಒಳ್ಳೆಯ ಆರೋಗ್ಯವನ್ನು
ಕೋವಿಡ್-19 ಈ ಪ್ಯಾಂಡಮಿಕ್, ಈ ಸಿಕ್ನೆಸ್ ಏನು ಬಂದಿದೆ ಅದರಿಂದ ದೂರ ಮಾಡಿ ನಮ್ಮೆಲ್ಲರನ್ನು ಆ ದೇವರು ಕಾಪಾಡಲಿ. ಇವತ್ತಿನ ದಿನ ನಾವು ದೇವರೊಂದಿಗೆ ದೇವರು ಕೂಡ ಇರಬೇಕಾದ್ರೆ, ಈ ಪವಿತ್ರಾಲಯದಲ್ಲಿ ನಾವು ಬಂದು ಪ್ರಾರ್ಥನೆ ಮಾಡಬೇಕಾದ್ರೆ ನಾವೆಲ್ಲರೂ ತಿಳಿದುಕೊಳ್ಬೇಕಾದ ಒಂದು ವಿಷಯ, ನಾವು ದೇವರ ಮಕ್ಕಳು. ನಾವೆಲ್ಲರೂ ಕೂಡಿ ಬಾಳುವಂಥ ಈ ಪವಿತ್ರಾಲಯದಲ್ಲಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸುವ ಸಲುವಾಗಿ ಆ ಯೇಸುನಾಥರು ನಮಗೋಸ್ಕರವಾಗಿ ಶಿಲುಬೆಯ ಮೇಲೆ ತಮ್ಮ ಪ್ರಾಣಗಳನ್ನು ಕೊಟ್ಟು ಬಿಟ್ಟರು. ಅದಕ್ಕೋಸ್ಕರವಾಗಿ ಅವರ ರಕ್ತದಿಂದ ನಮ್ಮ ಹೃದಯ, ನಮ್ಮ ಜೀವನ ಮುಕ್ತವಾಗಿದೆ, ಒಳ್ಳೆಯದಾಗಿದೆ. ಅದಕ್ಕೋಸ್ಕರವಾಗಿ ನಾವು ಮಾಡಿರೋ ಪಾಪಗಳಿಗೋಸ್ಕರವಾಗಿ ನಾವು ಕ್ಷಮೆ ಆಲೋಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮ್ಮ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಪ್ರಾರ್ಥಿಸೋಣ. ಸಂತ ಫ್ರಾನ್ಸಿಸ್ ಸೇವಿಯರ್ ಅವರ ಬೋಧನೆಯ ಮೂಲಕ ನಮ್ಮ ದೇಶದಲ್ಲಿ ಅಪಾರ ಜನತೆಯನ್ನು ನಿಮಗಾಗಿ ಸಂಪಾದಿಸಿದ್ದೀರಿ. ವಿಶ್ವಾಸಿಗಳ ಹೃದಯಗಳು ಅದೇ ಉತ್ಸಾಹದಿಂದ ವಿಶ್ವಾಸಕ್ಕಾಗಿ ಹತ್ತಿ ಉರಿಯಲಿ. ಮತ್ತು ನಾವು ಧರ್ಮಸಭೆಯು ಎಲ್ಲೆಲ್ಲೂ ಹೇರಳ ಸಂತತಿಯನ್ನು ಪಡೆದು ಹರ್ಷಿಸಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೆ ಜೀಸು ಆಳುವ ನಮ್ಮ ಕರ್ತರು, ನಮ್ಮ ಪ್ರಭು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯ ಗ್ರಂಥದಿಂದ ವಾಚನ. ದೇವರು ಬಡಿಸುವ ಭೋಜನ. ಇದಲ್ಲದೆ ಸರ್ವಶಕ್ತ ಸರ್ವೇಶ್ವರ ಈ ಪರ್ವತದಲ್ಲಿ ಸಕಲ ರಾಷ್ಟ್ರಗಳಿಗೆ ಸಾರವತ್ತಾದ ಮೃಷ್ಟಾನ್ನವನ್ನು, ಶ್ರೇಷ್ಠವಾದ ದ್ರಾಕ್ಷಾರಸವನ್ನು ಭೋಜನಕ್ಕಾಗಿ ಅಣಿಗೊಳಿಸುವರು. ಸಮಸ್ತ ರಾಷ್ಟ್ರಗಳನ್ನು ಆವರಿಸುವ ಮುಸುಕನ್ನು, ಸಕಲ ದೇಶಗಳನ್ನು ಮುಚ್ಚಿರುವ ತೆರೆಯನ್ನು ಇದೇ ಪರ್ವತದಲ್ಲಿ ನಾಶ ಮಾಡುವರು. ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವರು. ಸರ್ವೇಶ್ವರ ಸ್ವಾಮಿ ಎಲ್ಲರ ಕಣ್ಣೀರನ್ನು ಒರೆಸಿಬಿಡುವರು. ತಮ್ಮ ಪ್ರಜೆಗಾದ ಅವಮಾನವನ್ನು ಜಗದಿಂದಲೇ ತೊಲಗಿಸಿ ಬಿಡುವರು. ಸರ್ವೇಶ್ವರ ಸ್ವಾಮಿಯೇ ಇಂತೆಂದು ನುಡಿದಿದ್ದಾರೆ. ಇದು ನೆರವೇರಿದಾಗ ಜನರು, ಇವರೇ ನಮ್ಮ ದೇವರು, ನಮ್ಮನ್ನು ರಕ್ಷಿಸುವರೆಂದು ಇವರನ್ನೇ ನೆಚ್ಚಿಕೊಂಡಿದ್ದೆವು. ಇವರೇ ಸರ್ವೇಶ್ವರ, ಇವರನ್ನೇ ನೆಚ್ಚಿಕೊಂಡಿದ್ದೆವು. ಇವರು ನೀಡುವ ರಕ್ಷಣೆಯಲ್ಲಿ ಆನಂದಿಸೋಣ ಎಂದು ಹೇಳಿಕೊಳ್ಳುವರು. ಸರ್ವೇಶ್ವರ ಸ್ವಾಮಿಯು ಅಭಯ ಹಸ್ತವು ಈ ಪರ್ವತದ ಮೇಲೆ ಶಾಶ್ವತವಾಗಿ ನೆಲೆಸುವುದು. ಹೋಮಬಾರದ ತಿಪ್ಪೆಗುಂಡೆಯ ರೊಚ್ಚಿನಲ್ಲಿ ಒಣಹುಲ್ಲು ತುಳಿತಕ್ಕೆ ಈಡಾಗುವಂತೆ ತಾನಿದ್ದಲೇ ತುಳಿಯಲಾಗುವುದು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸತ್ಯ ಪ್ರೀತಿ ತ್ಯಾಗ ಪ್ರೇಮವೋ ಯೇಸು ತೋರ್ವ ಪುಣ್ಯ ರತ್ನವೋ. ಸತ್ಯ ಪ್ರೀತಿ ತ್ಯಾಗ ಪ್ರೇಮವೋ ಯೇಸು ತೋರ್ವ ಪುಣ್ಯ ರತ್ನವೋ. ಓ ಮನುಜನೇ ಕೇಳು ಹೇಳುವೆ, ಯೇಸುವನ್ನು ನೀನು ಬಲ್ಲೆಯಾ? ಅವರ ಬಾಳ ಕಥೆಯ ಅರಿವೆಯಾ? ಓ ಮನುಜನೇ ಕೇಳು ಹೇಳುವೆ, ಯೇಸುವನ್ನು ನೀನು ಬಲ್ಲೆಯಾ?
ಅವರ ಬಾಳ ಕಥೆಯ ಅರಿವೆಯ ವಾರ್ತೆ ಇತ್ತು ಆದಿಯಲ್ಲಿ ಸರ್ವಶಕ್ತ ದೇವರಲ್ಲಿ ವಾರ್ತೆ ಇತ್ತು ಆದಿಯಲ್ಲಿ ಸರ್ವಶಕ್ತ ದೇವರಲ್ಲಿ ಆ ವಾರ್ತೆಯೇ ದೇವರು ಆ ವಾಣಿಯೇ ಯೇಸು ಕ್ರಿಸ್ತರು ಆ ವಾರ್ತೆಯೇ ದೇವರು ಆ ವಾಣಿಯೇ ಯೇಸು ಕ್ರಿಸ್ತರು ಸತ್ಯ ಪ್ರೀತಿ ತ್ಯಾಗ ಪ್ರೇಮವು ಯೇಸು ತೋರ್ವ ಪುಣ್ಯ ರತ್ನವು ಹಲ್ಲೆಲೂಯ ಸ್ತುತಿ ಮಾಡಿರಿ ಯೇಸುವಿಗೆ ಸ್ತುತಿ ಮಾಡಿರಿ ಆ ಹಲ್ಲೆಲೂಯ 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 ಆ ಹಲ್ಲೆಲೂಯ ಹಲ್ಲೆಲೂಯ ಯೇಸುವ ನಂಬಿರಿ ನಿಜ ರಕ್ಷಣೆ ಹೊಂದಿರಿ ಯೇಸುವ ನಂಬಿರಿ ನಿಜ ರಕ್ಷಣೆ ಹೊಂದಿರಿ ಪಾಪ ನಿವಾರಿಸಿ ಪಾಪಿಯ ಕ್ಷಮಿಸಿ ರಕ್ಷಣೆ ನೀಡುವರು ಪಾಪ ನಿವಾರಿಸಿ ಪಾಪಿಯ ಕ್ಷಮಿಸಿ ರಕ್ಷಣೆ ನೀಡುವರು ಹಲ್ಲೆಲೂಯ ಸ್ತುತಿ ಮಾಡಿರಿ ಮಾಡಿರಿ ಯೇಸುವಿಗೆ ಸ್ತುತಿ ಮಾಡಿರಿ ಮಾಡಿರಿ ಆ ಹಲ್ಲೆಲೂಯ 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 ಆ ಹಲ್ಲೆಲೂಯ ಹಲ್ಲೆಲೂಯ ಕರ್ತರು ನಿಮ್ಮೊಡನೆ ಇರಲಿ ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅಂಗವಿಕಲರಿಗೆ ಆರೋಗ್ಯದಾತ ಯೇಸು ಸ್ವಾಮಿ ಆ ಸ್ಥಳವನ್ನು ಬಿಟ್ಟು ಗಲಿಲೆಯ ಸರೋವರದ ತೀರದಲ್ಲಿ ನಡೆದು ಒಂದು ಗುಡ್ಡವನ್ನು ಹತ್ತಿ ಅಲೆ ಕುಳಿದುಕೊಂಡರು. ಜನರು ಗುಂಪು ಗುಂಪಾಗಿ ಅಲ್ಲಿಗೆ ಬಂದರು. ಕುಂಟರು, ಕುರುಡರು, ಮೂಕರು, ಅಂಗವಿಕಲರು ಮುಂತಾದ ಅನೇಕರನ್ನು ತಮ್ಮೊಳಗೆ ಕರೆತಂದು ಯೇಸುವಿನ ಪಾದ ಸನ್ನಿಧಿಯಲ್ಲಿ ಬಿಟ್ಟರು. ಯೇಸು ಅವರನ್ನು ಗುಣಪಡಿಸಿದರು. ಮೂಕರ ಮಾತನಾಡುವುದನ್ನು, ಅಂಗವಿಕಲರು ಸ್ವಸ್ಥವಾಗುವುದನ್ನು, ಕುಂಟರು ನಡೆಯುವುದನ್ನು, ಕುರುಡರು ನೋಡುವುದನ್ನು ಆ ಜನರು ಕಂಡು ಆಶ್ಚರ್ಯಚಕಿತರಾದರು. ಇಸ್ರಾಯೇಲನ ದೇವರನ್ನು ಕೊಂಡಾಡಿದರು. ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ಈ ಜನಸ್ತೋಮ ಕಳೆದ 3 ದಿನ ನನ್ನ ಬಳಿ ಇದೆ. ಊಟಕ್ಕೆ ಅವರಲ್ಲಿ ಏನೂ ಇಲ್ಲ. ಇವರನ್ನು ಕಂಡು ನನ್ನ ಹೃದಯ ಕರಗುತ್ತದೆ. ಇವರನ್ನು ಹಸಿದ ಹೊಟ್ಟೆಯಲ್ಲಿ ಕಳಿಸಿಬಿಡಲು ನನಗೆ ಇಷ್ಟವಿಲ್ಲ. ದಾರಿಯಲ್ಲಿ ಬಳಲಿ ಬಿದ್ದಾರು ಎಂದರು. ಅದಕ್ಕೆ ಶಿಷ್ಯರು, ಇಷ್ಟು ದೊಡ್ಡ ಗುಂಪಿಗೆ ಆಗುವಷ್ಟು ರೊಟ್ಟಿಗಳನ್ನು ಈ ಅಡವಿಯಲ್ಲಿ ನಾವು ತರುವುದಾದರೂ ಎಲ್ಲಿಂದ ಎಂದು ಯೇಸು ಕೇಳಿದರು. ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಯೇಸು ಕೇಳಿದರು. 7 ರೊಟ್ಟಿಗಳಿವೆ, ಕೆಲವು ಸಣ್ಣ ಮೀನುಗಳಿವೆ ಎಂದು ಶಿಷ್ಯರು ಉತ್ತರ ಕೊಟ್ಟರು. ಆಗ ಜನಸಮೂಹಕ್ಕೆ ನೆಲದ ಮೇಲೆ ಕುಳಿತುಕೊಳ್ಳುವಂತೆ ಯೇಸು ಅವರನ್ನು ಆಜ್ಞಾಪಿಸಿದರು. ಅನಂತರ ಆ 7 ರೊಟ್ಟಿಗಳನ್ನು ಮೀನುಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸಿ ಅವುಗಳನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಟ್ಟರು. ಶಿಷ್ಯರು ಜನರಿಗೆ ಬಡಿಸಿದರು. ಜನರೆಲ್ಲರೂ ಉಂಡು ತೃಪ್ತರಾದರು. ಉಳಿದ ತುಂಡುಗಳನ್ನು ಶಿಷ್ಯರು 7 ಕುಕ್ಕೆಗಳ ತುಂಬಿಕೊಂಡು ಹೋದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ.
ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರರೇ, ಸೋದರಿಯರೇ, ಪ್ರಿಯ ಮಕ್ಕಳೇ, ಇವತ್ತಿನ ದಿನ 9ನೆಯ ದಿನ ನೋವೇನ ನಾವು ಮಾಡ್ತಾ ಇದ್ದೇವೆ. ಇವತ್ತು 9ನೇ ದಿನ. ಆದರೆ ಇವತ್ತಿನ ದಿನದ ಥೀಮ್ ಪ್ರಮೋಟಿಂಗ್ ಡೈಲಾಗ್. ನಾವು ಪರಸ್ಪರ ಸಂವಾದ ಮಾಡಬೇಕು. ಜಾತಿ, ಧರ್ಮ, ಭಾಷೆ ಇಲ್ಲದೆ ಬೇರೆ ಬೇರೆ ಅವರ ಕೂಡ ಸಂವಾದ ಮಾಡಬೇಕು. ಅದನ್ನು ಕುರಿತು, ಆ ಡೈಲಾಗ್ ಕುರಿತುಕೊಂಡು ಹೇಳುವಂಥ ಮಾತು ಇವತ್ತಿನದಾಗಿದೆ. ಹೌದು ಪ್ರಿಯರೇ, ವಾಟ್ ಡು ಯು ಮೀನ್ ಬೈ ಇಂಟರ್ ರಿಲಿಜಿಯಸ್ ಡೈಲಾಗ್? ಇಂಟರ್ ರಿಲಿಜಿಯಸ್ ಡೈಲಾಗ್ ಅಂದರೆ ಏನಂದರೆ ವಿ ಮೇ ಹ್ಯಾವ್ ಡಿಫ್ರೆಂಟ್ ರಿಲಿಜನ್, ಡಿಫ್ರೆಂಟ್ ಕಲರ್ಡ್ ಸ್ಕಿನ್, ಡಿಫ್ರೆಂಟ್ ಲ್ಯಾಂಗ್ವೇಜಸ್, but we all belong to one human race. My dear friends, ನಾವು ಯಾವುದೇ ಜಾತಿ, ಧರ್ಮ, ಭಾಷೆ, ಕುಲ ಆಗಿರಬಹುದು, ಆದರೆ ನಾವೆಲ್ಲರೂ ದೇವರ ಮಕ್ಕಳು ಅನ್ನೋದು ನಾವು ಮರಿಬಾರದಾಗಿದೆ. ಹೌದು ಪ್ರಿಯರೇ, ಜೀವನದಲ್ಲಿ ನೋಡಿದರೆ 1549ರಲ್ಲಿ ಫ್ರಾನ್ಸಿಸ್ ಸೇವಿಯರ್ ಅವರು ಗೋವಾಕ್ಕೆ ಬಂದಾಗ ಅವರೆಲ್ಲ ಜಾತಿ ಧರ್ಮದವರನ್ನು ಒಂದು ಮಾಡಿದ್ರು. ವಿ ಆರ್ ಆಲ್ ಚಿಲ್ಡ್ರನ್ ಆಫ್ ಗಾಡ್ ಅಂತ ಹೇಳಿದರು. ನಮ್ಮ ಬೈಬಲ್ನಲ್ಲಿ ಹೇಳುವಂಥ ಮಾತು ಅಲ್ಲಿ ಹೇಳಿದ್ದಿದೆ, ವಿ ಆರ್ ಆಲ್ ಚಿಲ್ಡ್ರನ್ ಆಫ್ ಗಾಡ್ ಅಂತ, ನಾವೆಲ್ಲರೂ ದೇವ್ರ ಮಕ್ಕಳಂತ. ಅಲ್ಲಿ ಜಾತಿ, ಭಾಷೆ, ಧರ್ಮದ ಬಗ್ಗೆ ಏನೂ ಬರುವುದಿಲ್ಲ. ಅದನ್ನೇ ಸಂತ ಫ್ರಾನ್ಸಿಸ್ ಜೇವಿಯರ್ ಅವರು ಓಲ್ಡ್ ಗೋವಾಕ್ಕೆ ಬಂದಾಗ ಎಲ್ಲ ಜನರನ್ನು ಒಂದು ಮಾಡಿದ್ರು. ಒಂದು ಅನ್ನೋದು ಅವರಿಗೆ ಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಅದೇ ರೀತಿ ನಾವು ಜೀಸಸ್ ಅವರ ಜೀವನದಲ್ಲಿ ನಾವು ನೋಡಿದರೆ, ಯೇಸುವಿನ ಜೀವನದಲ್ಲಿ ನಾವು ನೋಡಿದರೆ ಅಲ್ಲಿ ನಮಗೆ ಗೊತ್ತಾಗ್ತದೆ, ಹಿ ವಾಸ್ ಎ ಜ್ಯೂ ಬಟ್ ಹಿ ವೆಂಟ್ ಆನ್ ಡೂಯಿಂಗ್ ಗುಡ್ ಟು ಅದರ್ ಪೀಪಲ್. ಎಲ್ಲ ಕಡೆ ಹೋಗ್ತಾ ಇದ್ರು, ಅವರು ಎಲ್ಲರಿಗೂ ಚಲೋ ಮಾಡ್ತಾ ಹೋದ್ರು. ಯೇಸುನಾಥರು ಕುರುಡರು, ಕುಂಟರು, ಕಿವುಡರು, ನಡೆಯೋಕ್ಕಾಗೋದಿಲ್ಲ, ಸತ್ತವರು, ಇಂಥವ್ರೆಲ್ಲರ ಸೇವೆ ಮಾಡ್ತಾ ಹೋದ್ರು. ಅವ್ರಿಗೆ ಜಾತಿ, ಭಾಷೆ, ಧರ್ಮ ಅನ್ನೋದಿದ್ದಿದ್ದಿಲ್ಲ. ಎಲ್ಲರ ಸೇವೆ ಅವರು ಮಾಡಿದ್ರು. ಅದಕ್ಕೋಸ್ಕರವಾಗಿ ಯೇಸುನಾಥರು ನಮಗೋಸ್ಕರವಾಗಿ ಬಂದಿದ್ದರು. ಅದನ್ನೇ ನಾವು ತಿಳ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಎಷ್ಟೋ ಮಂದಿಗೆ ಆರೋಗ್ಯ ದಾನ ಮಾಡಿದವರು ಯೇಸುನಾಥರು. ಮತ್ತು ತಂದೆಯಾದ ದೇವರ ಬಗ್ಗೆ ನಾವು ವಿಚಾರ ಮಾಡಬೇಕಾದ್ರೆ, ಪರಲೋಕದ ತಂದೆ ಏನು ಮಾಡಿದ್ರು? ಹಿ ಸೆಂಟ್ ಓನ್ಲಿ ಹಿಸ್ ಬಿಗಾಟನ್ ಸನ್ ಟು ದಿಸ್ ವರ್ಲ್ಡ್. ಎಷ್ಟು ಪ್ರೀತಿ ಮಾಡಿದ್ರು ಅವರು. ತನ್ನ ಒಬ್ಬನೇ ಮಗನಾದ ಯೇಸುನಾಥರನ್ನು ಈ ಲೋಕಕ್ಕೆ ಕಳಿಸಿದ್ರು, ಖಾಲಿ ಪ್ರೀತಿಗೋಸ್ಕರವಾಗಿ, ಬೇರೆ ಯಾವುದಕ್ಕೆ ಅಲ್ಲ, ಪ್ರೀತಿಗೋಸ್ಕರವಾಗಿ. ನಮಗೋಸ್ಕರವಾಗಿ ಅವರು ಬಂದರು, ನಮಗೋಸ್ಕರವಾಗಿ ಅವರು ತಮ್ಮ ಜೀವನವನ್ನೇ ಕೊಟ್ಟು ಬಿಟ್ರು. ಸಿ ಸೆಲ್ಫ್ಲೆಸ್ ಲವ್. ಹಿ ಡೈಡ್ ಫಾರ್ ಅಸ್, ಹಿ ಗೇವ್ ಹಿಸ್ ಬ್ಲಡ್, ಹಿ ಗೇವ್ ಹಿಸ್ ಬಾಡಿ ಟು ಅಸ್. ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಪ್ರಿಯರೇ. ಅವರು ತಮ್ಮನೇ ತಾವೇ, ನನ್ನ ಹೃದಯವನ್ನು, ನನ್ನ ದೇಹವನ್ನು ನಿನಗಾಗಿ ಮುರಿಯಲ್ಪಟ್ಟಿದೆ, ನನ್ನ ದೇಹವನ್ನು, ನನ್ನ ರಕ್ತವನ್ನು ನಿನಗಾಗಿ ಸುರಿಯಲ್ಪಟ್ಟಿದೆ ಎಂದರು ಯೇಸು. ನೋಡ್ರಿ ಅವರ ಜೀವನ. ಅಂಥ ಒಂದು ಆಲಯದಲ್ಲಿ ನಾವು ಬಂದು ಪ್ರಾರ್ಥಿಸ್ತಾ ಇದ್ದೇವೆ. ಸಂತ ಫ್ರಾನ್ಸಿಸ್ ಸೇವಿಯರ್ ಇರುವಂಥ ಈ ಆಲಯದಲ್ಲಿ ಬಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹಾಗಾದರೆ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿತ್ತು, ನಮ್ಮ ಜೀವನ ಎಂಥ ಜೀವನ ಇದೆ. ಇವತ್ತಿನ ಶುಭ ಸಂದೇಶದ ಮೇಲೆ ನಾವು ವಿಚಾರ ಮಾಡಿದರೆ ನಮಗೆ ಗೊತ್ತಾಗ್ತದೆ. 5,000 ಜನರು, 5,000 ಪೀಪಲ್, ಅವ್ರು ಏನು ಮಾಡಿದ್ರು? ಊಟ ಕೊಟ್ಟರು ಯೇಸುನಾಥರು. ಅವರ ಶಿಷ್ಯರು ಬಂದು ಹೇಳಿದರು, 7 ರೊಟ್ಟಿಗಳಿವೆ, 3 ಮೀನುಗಳಿವೆ ಅಂತ ಹೇಳಿದರು. ಆದರೆ ಯೇಸುನಾಥರು ಅವನು ತೊಗೊಂಡು ಬರಿಪ್ಪ ಅಂದ್ರೆ ತಂದು ಅವರು ದೇವರಿಗೆ ಸಮರ್ಪಣೆ ಮಾಡಿದರು. ತಂದೆಯಾದ ದೇವರೇ ಆಶೀರ್ವದಿಸಿರಿ, ಎಲ್ಲರಿಗೆ ಊಟವನ್ನಾಗಿ ಮಾಡಿರಿ ಅಂತ ಹಂಚಲಿಕ್ಕೆ ಹೇಳಿಬಿಟ್ರು. ಎಲ್ಲರಿಗೆ ಹಂಚಿಬಿಟ್ಟಿದ್ರು, ಎಲ್ಲರಿಗೆ ಹಂಚಿದ್ರು. ಅದೇ ಜೀವನದಲ್ಲಿ ಹಂಚುವಿಕೆ ನಮ್ಮಲ್ಲಿ ಬಂತು. ದೇವರು ಪವಾಡ ಮಾಡಿದ್ರು. 5,000 ಮಂದಿಗೆ ಊಟ ಅವರು ಕೊಟ್ಟರು. ಮೊದಲನೇ ವಾಚನದಲ್ಲಿ ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ನಾವು ಕೇಳಿದ್ದೀವಿ, ದೇವರು ಎಲ್ಲರಿಗೆ ಭೋಜನವನ್ನು ಕೊಟ್ಟರು. ಯಾರನ್ನು ಬಿಟ್ಟಿಲ್ಲ ಅವರು, ಆ ಜಾತಿ ಈ ಜಾತಿ ಅಂತ ಬಿಟ್ಟಿಲ್ಲ, ಎಲ್ಲರನ್ನೂ ಅಪ್ಪಿಕೊಂಡ್ರು. ಯೆಶಾಯ ಪ್ರವಾದಿ ಎಲ್ಲರಿಗೋಸ್ಕರವಾಗಿ ಅವರು ದುಡಿದ್ರು. ಅದನ್ನೇ ನಾವು ತಿಳ್ಕೊಳ್ಬೇಕಾಗಿತ್ತು. ಇಂದು ಇವತ್ತು ಈಗ ನಾವು ತಿಳ್ಕೊಬೇಕಾಗಿತ್ತು ಅಷ್ಟೇ. ಈ ಭಾರತಾಂಬೆಯಲ್ಲಿ ನಾವು ಹುಟ್ಟಿದ್ದೇವೆ, ಭಾರತ ಮಾತೆಯಲ್ಲಿ ನಾವು ಇದ್ದೇವೆ. ಕರ್ನಾಟಕದ ಜನತೆಗೋಸ್ಕರವಾಗಿ, ಕನ್ನಡ ಮಾತನಾಡುವರ ಜನರಿಗೋಸ್ಕರವಾಗಿ, ಎಲ್ಲ ಗೋವಾದ ಜನರಿಗೋಸ್ಕರವಾಗಿ, ಎಲ್ಲ ಜನತೆಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮೆಲ್ಲರಿಗೆ ದೇವರ ಅನುಗ್ರಹ, ದೇವರ ಆಶೀರ್ವಾದ. ನಾವೆಲ್ಲರೂ ದೇವರ ಮಕ್ಕಳು, ಅವರೇ ನಮ್ಮ ತಂದೆ, ಅವರೇ ನಮ್ಮ ತಾಯಿ ಅನ್ನೋದೊಂದು ವಿಶ್ವಾಸ ನಮ್ಮಲ್ಲಿ ಹುಟ್ಟಿ ಬಂದಿರಬೇಕು. ಹೌದು ಪ್ರಿಯರೇ, ಶಿಲುಬೆ ಮೇಲೆ ನಾವು ನೋಡ್ತಾ ಇದ್ದೀವಿ, ಅವ್ರು 2 ಕೈಗಳನ್ನು ಚಾಚಿ ಅವರು ಸತ್ರು.
ಚಾಚಬೇಕಾದ್ರೆ ಅವ್ರು ಹೇಳಿದ್ರು ಐ ಲವ್ ಯು ದಿಸ್ ಮಚ್ ಅಂತ ಹೇಳಿದ್ರು. ಅವರ ಪ್ರೀತಿ ಅಳೆಯಲಾರದಂಥ ಪ್ರೀತಿ, ಅವರ ಪ್ರೀತಿ ಕಂಡೀಷನಲ್ ಇಲ್ಲದಂಥ ಪ್ರೀತಿ. ದೇರ್ ಇಸ್ ನೋ ಕಂಡೀಷನ್, ಅನ್ಕಂಡೀಷನಲಿ ಹಿ ಲವ್ಸ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಅಸ್. ಅವರ ಪ್ರೀತಿ ಅಂದರೆ ಅಳೆಯಲಾರದ ಪ್ರೀತಿ. ಅದಕ್ಕೋಸ್ಕರವಾಗಿ ನಮಗೋಸ್ಕರವಾಗಿ ಶಿಲುಬೆ ಮೇಲೆ ತಮ್ಮ ಪ್ರಾಣವನ್ನೇ ಯೇಸುನಾಥರು ಕೊಟ್ಟರು. ಹೌದು ಪ್ರಿಯರೇ, ಇವತ್ತಿನ ದಿನ ನಾವು ತಿಳ್ಕೊಳ್ಬೇಕಾಗಿತ್ತು ಡೈಲಾಗ್ ಆ್ಯಂಡ್ ಮಿಷನ್. ಆ ಟಾಪಿಕ್ ನಾವು ತಿಳ್ಕೊಳ್ಬೇಕು. ಡೈಲಾಗ್ ಮತ್ತು ಮಿಷನ್ ಅಂದರೆ ಏನು, ಈಗ ನಮ್ಮ ದಿನಚರಿ ಏನಾಗ್ತಾ ಇದೆ, ನಾವು ಏನು ಮಾಡ್ತಾ ಇದ್ದೀವಿ. ಡೈಲಾಗ್ ಅಂದರೆ ಏನು? ಡೈಲಾಗ್ ಆಫ್ ಲೈಫ್. ನಮ್ಮ ಜೀವನದಲ್ಲಿ ಡೈಲಾಗ್ ಆಫ್ ಲೈಫ್ ಅನ್ನೋದಿರಬೇಕು. ನಮ್ಮ ಜೀವನದಲ್ಲಿ ಕಷ್ಟ ದುಃಖದಲ್ಲಿ ನಾವೆಲ್ಲರೂ ಒಂದು ಅನ್ನೋದು, ನಾವೆಲ್ಲರೂ ಪರಸ್ಪರ ಹಂಚುವಿಕೆ ಅನ್ನೋದು ನಮ್ಮಲ್ಲಿ ಬಂದರೆ ಅದು ನಿಜವಾದ ಸಂವಾದ. ಅಷ್ಟೇ ಅಲ್ಲ, ಡೈಲಾಗ್ ಆಫ್ ಆ್ಯಕ್ಷನ್. ನಮ್ಮ ಜೀವನದಲ್ಲಿ ನಾವು ಕಾಯಕ ಮಾಡಬೇಕು. ಸಮಾಜಕ್ಕೆ ಒಟ್ಟಾಗಿ ಜಾತಿ ಧರ್ಮ ಭಾಷೆ ಇಲ್ಲದೆ ಒಟ್ಟಾಗಿ ನಾವು ಸೇವೆ ಮಾಡಬೇಕು. ಡೈಲಾಗ್ ಆಫ್ ಥಿಯಾಲಜಿ. ನಾವು ಎಲ್ಲ ಜಾತಿ ಧರ್ಮದವರು ನಮ್ಮ ವಿಶ್ವಾಸದ ಬಗ್ಗೆ ನಾವು ಮತ್ತೊಬ್ಬರಿಗೆ ಕೂಡ ನಾವು ಶೇರ್ ಮಾಡಬೇಕು. ನಮ್ಮ ವಿಶ್ವಾಸ ನಂಬಿಕೆ ಬಗ್ಗೆ ನಾವು ತಿಳ್ಕೊಳ್ಬೇಕು. ಡೈಲಾಗ್ ಆಫ್ ಥಿಯಾಲಜಿ ಅಂತ ಹೇಳ್ತೀವಿ ನಾವು. ಥಿಯಾಲಜಿ ಆಫ್ ರಿಲಿಜಿಯಸ್ ಎಕ್ಸ್ಪೀರಿಯನ್ಸಸ್. ಶೇರ್ ರಿಚಸ್ ಆಫ್ ಆಲ್ ದ ಫೇತ್ ವಿತ್ ಅದರ್ಸ್. ನಮ್ಮಲ್ಲಿರುವಂಥ ನಂಬಿಕೆ ವಿಶ್ವಾಸ ಬೇರೆ ಬೇರೆ ಜಾತಿ ಧರ್ಮದವರ ಕಡೆ ನಾವು ಶೇರ್ ಮಾಡಬೇಕು. ಹೌದು ಪ್ರಿಯರೇ, ನಾವೆಲ್ಲರೂ ಪ್ರೀತಿಯ ಮಕ್ಕಳಾಗಿ, ಸೇವೆಯ ಮಕ್ಕಳಾಗಿ, ಆತ್ಮೀಯ ಮಕ್ಕಳಾಗಿ, ನಾವು ಭಾವೈಕ್ಯತೆಯ ಮಕ್ಕಳಾಗಿ ಬಾಳಬೇಕು. ಭಾವೈಕ್ಯತೆ ಅಂದರೆ ಬೇರೆ ಏನೂ ಇಲ್ಲ. ನಮ್ಮ ಧರ್ಮದ ಬಗ್ಗೆ ನಮಗೆ ಗೊತ್ತಿರಬೇಕು, ನಮ್ಮ ಧರ್ಮದ ಬಗ್ಗೆ ನಮಗೆ ಜ್ಞಾನ ಇರಬೇಕು, ತಿಳುವಳಿಕೆ ಇರಬೇಕು, ಮತ್ತು ಬೇರೆ ಧರ್ಮದವರಿಗೆ ನಾವು ಗೌರವಿಸಬೇಕು. ಅದೇ ಭಾವೈಕ್ಯತೆ. ಅಂಥ ತನ ನಮ್ಮಲ್ಲಿದ್ದರೆ ಖಂಡಿತವಾಗಿ ಸಂತ ಫ್ರಾನ್ಸಿಸ್ ಸೇವರ್ ಹತ್ರ ಅದೇ ರೀತಿ ಜೀಸಸ್ ಕಡೆ ಅಂಥ ಒಂದು ಶಕ್ತಿ ಇತ್ತು. ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲರೂ ಒಂದು ಅನ್ನೋದು, ಅಂಥ ಒಂದು ಆಶೀರ್ವಾದ ನಮಗೂ ಮತ್ತು ನಿಮಗೆ ಕೊಡಲಿ. ಮತ್ತು ಇರುವಂಥ ಈ ಕಾಯಿಲೆ, ಈ ಕೊರೋನಾ ವೈರಸ್ನಿಂದ ನಾವೆಲ್ಲರೂ ದೂರ ಹೋಗುವಂಥ ಒಂದು ಆಶೀರ್ವಾದ ಫ್ರಾನ್ಸಿಸ್ ಸೇವರ್ ಅವರು ನಮಗೂ ಮತ್ತು ಪ್ರತಿಯೊಬ್ಬರಿಗೂ ದಯಪಾಲಿಸಲಿ. ಅಷ್ಟೇ ಅಲ್ಲ, ಈ ವರ್ಷ 25ನೇ ವರ್ಷ ನಾವು ಆಚರಿಸ್ತಾ ಇದ್ದೇವೆ. ಕರ್ನಾಟಕದಿಂದ ನಡೆದುಕೊಂಡು ಈ ಗೋವಾಕ್ಕೆ ನಾವು ಬರ್ತಿದ್ವಿ. ಎಷ್ಟೋ ಜನರು ಬರ್ತಿದ್ರು. ಆದರೆ 25ನೇ ವರ್ಷ ನಾವು ಆಚರಿಸ್ತಾ ಇದ್ದೇವೆ. ಈ 25ನೇ ಸುವರ್ಣ ಮಹೋತ್ಸವದಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ. ಏನಾದರೂ ಬೆಳ್ಳಿ ಮಹೋತ್ಸವ ಇದು. ಇಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ, ನಿಜವಾಗಿಯೂ ದೇವರು ಪ್ರತಿಯೊಬ್ಬರಿಗೆ ಆಶೀರ್ವದಿಸಿದ್ದಾರೆ. ಆಮಚೋ ಗೋಯಿಂಚೋ ಸಾಹಿಬ್ ಜಾಯ್ ತಿತ್ಲೋ ಆಶೀರ್ವಾದ ಆಮ್ಕ ಸಗ್ಲಂಗ್ ದಿಲ್ಲೆ ಆಸ ನಮಗೆಲ್ಲರಿಗೂ ಕೊಟ್ಟಿದ್ದಿದೆ. ಯೇಸುನಾಥರ ಮುಖಾಂತರವಾಗಿ ಸಂತ ಫ್ರಾನ್ಸಿಸ್ ಜೇವಿಯರ್ ಅವರು ನಮಗೆಲ್ಲರಿಗೂ ಕೊಟ್ಟಿದ್ದಿದೆ. ಅದಕ್ಕೋಸ್ಕರವಾಗಿ ದೇವರ ಸೇವೆ ಮಾಡೋಣ, ನಮ್ಮೆಲ್ಲರ ಜೀವನ ಪವಿತ್ರಗೊಳಿಸೋಣ, ಮತ್ತು ಸಂತ ಫ್ರಾನ್ಸಿಸ್ ಜೇವಿಯರ ಮೂಲಕವಾಗಿ ನಾವು ದೇವರ ಕಡೆ ಹೋಗುವಂಥ ಮಕ್ಕಳು ನಾವು ಆಗೋಣ ಅಂತ ಇವತ್ತಿನ ಪೂಜೆಯಲ್ಲಿ ನಾವು ಬೇಡಿಕೊಳ್ಳೋಣ. ಆಮೆನ್. ಪ್ರೇಷಿತರ ವಿಶ್ವಾಸ ಸಂಗ್ರಹ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋನ್ಸಿಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮನನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಕರುಣಾಮಯ ದೇವರೇ, ನಾವೆಲ್ಲರೂ ಇಲ್ಲಿ ಬಂದು ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಬೇಡಿಕೆಗಳು ನಿಮ್ಮ ಮುಂದೆ ಹೇಳಲು ನಾವು ತಯಾರಾಗಿ ಈ ವೇದಿಕೆ ಮೇಲೆ ಈ ಪೂಜೆಯಲ್ಲಿ ನಾವು ನಿಮಗೆ ಹೇಳ್ತಾ ಇದ್ದೇವೆ. ಅವನು ದಯಿಂದ ಆಲಿಸಿರಿ. ನಿಮ್ಮ ಉತ್ತರ: ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನಿವೇದನೆ. ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನಿವೇದನೆ.
ಸ್ವರ್ಗ ಸಾಮ್ರಾಜ್ಯದ ಸುಖವನ್ನು ಭೂಮಿಗಿಳಿಸಲು ಬಂದ ಪ್ರಭುವಿನ ಪ್ರತಿನಿಧಿಗಳಾದ ಜಗದ್ಗುರು ಫ್ರಾನ್ಸಿಸ್, ಧರ್ಮಾಧ್ಯಕ್ಷರುಗಳು, ಗುರುಗಳು, ಸನ್ಯಾಸಿನಿಯರು, ಧರ್ಮ ಬೋಧಕರು ತಮ್ಮ ತಮ್ಮ ಸೇವಾ ಕಾರ್ಯಗಳನ್ನು ಈಡೇರಿಸಲು ಬೇಕಾದ ಶಕ್ತಿಯನ್ನು ದಯಾಮಯ ದೇವರು ದಯಪಾಲಿಸಲೆಂದು ಪ್ರಾರ್ಥಿಸೋಣ. ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನಿವೇದನೆ. ಮಹಾಮಾರಿ ಕರೋನಾ ರೋಗದ ದೆಸೆಯಿಂದ ತತ್ತರಿಸುತ್ತಿರುವ ಜಗತ್ತಿನ ಎಲ್ಲ ರೋಗಿಗಳಿಗಾಗಿ ಎಲ್ಲ ವಿಧದಲ್ಲೂ ಹಗಲಿರುಳು ಶ್ರಮಿಸುತ್ತಿರುವ ವೈದ್ಯರುಗಳು, ಧಾರ್ಮಿಕ ಗುರುಗಳು, ಆರಕ್ಷಕರು, ರಾಜಕಾರಣಿಗಳು, ಸ್ವಯಂ ಸೇವಕರು ಇವರೆಲ್ಲರನ್ನೂ ದೇವರು ಹೇರಳವಾಗಿ ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನಿವೇದನೆ. ಸತತ 25 ವರ್ಷಗಳಿಂದ ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಪಾದಯಾತ್ರೆಯ ಮೂಲಕ ಆಗಮಿಸಿ ಬಲಿಪೂಜೆಯಲ್ಲಿ ಭಾಗವಹಿಸಿ ತಮ್ಮ ಜೀವನವನ್ನು ಪುನೀತ ಮಾಡುತ್ತಿರುವ ಸಕಲ ಭಕ್ತಾದಿಗಳಿಗೆ ದೇವರು ಹೇರಳ ವರಗಳನ್ನು ಸುರಿಸಲಿ. ಹಾಗೆಯೇ ಇವರನ್ನು ಪ್ರೋತ್ಸಾಹಿಸಿ ಕರೆತಂದಿರುವ ಸ್ವರ್ಗಸ್ಥ ಸ್ವಾಮಿ ಪ್ರಭುಧರ ಹಾಗೂ ಕರೆತರುತ್ತಿರುವ ಫಾದರ್ ಮೆನಿನೋ ಹಾಗೂ ಎಲ್ಲ ದೈವ ಸೇವಕರುಗಳಿಗೆ ದೇವರು ಇನ್ನೂ ಹೆಚ್ಚಿನ ಆರೋಗ್ಯ ಭಾಗ್ಯ ಕರುಣಿಸಿ ಈ ಸಂಪ್ರದಾಯ ಚಿರಕಾಲ ಮುಂದುವರಿಯಲೆಂದು ಪ್ರಾರ್ಥಿಸೋಣ. ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನಿವೇದನೆ. ಅನೇಕ ವರ್ಷಗಳಿಂದ ಗೋವಾದಲ್ಲಿ ನೆಲೆಸಿ ಸೇವೆ ಸಲ್ಲಿಸುತ್ತಿರುವ ಕನ್ನಡಿಗರಿಗಾಗಿ ಹಾಗೂ ಅವರ ಕುಟುಂಬಗಳಿಗಾಗಿ ಸಂತ ಫ್ರಾನ್ಸಿಸ್ ಸಾವೇರಿಯವರು ಇವರ ಬಡತನ ನೀಗಿಸಿ ಆರೋಗ್ಯ ಭಾಗ್ಯ ಸುಖ ಸಮೃದ್ಧಿ ನೀಡಿ ಸತತವೂ ಶ್ರಮಿಸಿ ದುಡಿಯಲು ಬೇಕಾದ ಚೈತನ್ಯವನ್ನು ದಯಪಾಲಿಸಲೆಂದು ಪ್ರಾರ್ಥಿಸೋಣ. ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನಿವೇದನೆ. ಪ್ರೀತಿಮಯ ದೇವರೇ, ಕರುಣೆಯಿಂದ ನಮ್ಮೆಲ್ಲ ಬೇಡಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಅವುಗಳನ್ನು ನಿಮ್ಮ ಇಚ್ಛೆಯಂತೆ ನಮಗೆ ಕರುಣಿಸಿರಿ. ಈ ಪ್ರಾರ್ಥನೆ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಎಲ್ಲ ನಿನ್ನ ದಾನ, ಸ್ತೋತ್ರ ಯೇಸು ದೇವಾ. ಎಲ್ಲ ನಿನ್ನ ದಾನ, ಸ್ತೋತ್ರ ಯೇಸು ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ತಾಯಿ ಗರ್ಭದಲ್ಲಿ ಜೀವರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯನ್ನಿಟ್ಟೆ. ತಂದೆ ತಾಯಿ ನೀನು ಕೊಟ್ಟ ಕೊಡುಗೆ ದೇವಾ, ಬಂಧು ಬಳಗವೆಲ್ಲ ನಿನ್ನ ಪ್ರೇಮವೇ ದೇವಾ. ನನ್ನದಾಗಿ ನನ್ನಲೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ. ನನ್ನದಾಗಿ ನನ್ನಲೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ. ನಿನ್ನ ಕೃಪೆ ಸಾಕು, ಹರಸೋ ಯೇಸು ದೇವಾ. ನಿನ್ನ ಕೃಪೆ ಸಾಕು, ಹರಸೋ ಯೇಸು ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ಹರಸು ದೇವಾ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಪ್ರಯೋಜನಕ್ಕಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು
ಸಂತ ಫ್ರಾನ್ಸಿಸ್ ಸೇವಿಯರ್ ಅವರ ಹಬ್ಬದಂದು, ಈ ನವೀನದಂದು ನಾವು ತಂದಿರುವ ಈ ಕಾಣಿಕೆಗಳನ್ನು ಸ್ವೀಕರಿಸಿರಿ. ಆತ್ಮಗಳ ರಕ್ಷಣೆಗಾಗಿ ಹಂಬಲಿಸುತ್ತಾ ಅವರು ದೂರ ದೇಶಗಳಿಗೆ ಪ್ರಯಾಣ ಕೈಗೊಂಡಂತೆ ನಾವು ಸಹ ಶುಭ ಸಂದೇಶಕ್ಕೆ ಫಲಪ್ರದ ಸಾಕ್ಷಿ ನೀಡುತ್ತಾ ನಮ್ಮ ಸೋದರ ಸೋದರಿಯರೊಡನೆ ನಿಮ್ಮ ಬಳಿಗೆ ಆತುರದಿಂದ ಬಂದು ಸೇರುವಂತೆ ಕೃಪೆ ನೀಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಸಂತ ಫ್ರಾನ್ಸಿಸ್ ಸೇವಿಯರ್ ಅವರ ಅಂತ್ಯ ನಿವೇದನೆಯಲ್ಲಿ ನಿಮ್ಮ ಧರ್ಮಸಭೆಯನ್ನು ನಿರಂತರ ಶಕ್ತಿಯಿಂದ ಫಲಭರಿತನಾಗಿ ಮಾಡುತ್ತೀರಿ ಮತ್ತು ನಿಮ್ಮ ಪ್ರೀತಿಯಲ್ಲಿ ನಿಶ್ಚಿತ ಸಂಕೇತಗಳನ್ನು ನಮಗೆ ನೀವು ನೀಡುತ್ತೀರಿ. ನಮ್ಮ ನಾಡಿನಲ್ಲಿ ಧರ್ಮಸಭೆಗೆ ದೈವಿಕ ಜೀವನದ ಹೊಸ ಬುಗ್ಗೆಯನ್ನು ತೆರೆಯುವಂತೆ ನೀವು ಅವರನ್ನು ಪೂರ್ವ ದೇಶಗಳಲ್ಲಿ ಶುಭ ಸಂದೇಶವನ್ನು ಸಾರಲು ನೀವು ಕಳುಹಿಸಿದ್ದೀರಿ. ಅದರ ಅಮೋಘ ಆದರ್ಶವನ್ನು ನಿಮಗೆ ಸಾಕ್ಷ್ಯ ನೀಡಲು ನಮ್ಮ ಧೈರ್ಯವನ್ನು ಕೊಡುತ್ತದೆ ಮತ್ತು ಅವರ ಉತ್ಸಾಹಭರಿತ ಪ್ರಾರ್ಥನೆ ನಾವು ಕೈಕೊಳ್ಳುವ ಎಲ್ಲದರಲ್ಲೂ ನಮಗೆ ಆಧಾರವಾಗುತ್ತದೆ. ಆದುದರಿಂದ ಪ್ರಭು, ಎಲ್ಲ ದೇವದೂತರೊಂದಿಗೂ ಹಾಗೂ ಸಂತರೊಂದಿಗೂ ನಾವು ಸಹ ನಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಹರ್ಷದಿಂದ ಘೋಷಿಸುವುದೇನೆಂದರೆ, ಹೋಸಾನಾ ಯೇಸುವಿನ ನಾಮಕ್ಕೆ, ಹೋಸಾನಾ 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 ಯೇಸುವಿನ ನಾಮಕ್ಕೆ, ಹೋಸಾನಾ ಹೋಸಾನಾ ಹೋಸಾನಾ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನೆಗಳ ದೇವರಾದ ಕರ್ತರು ನೀವೇ. ಇಹ ಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿಮಗೆ ಸದಾ. ಹೋಸಾನ 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 ದಾವೀದ ಪುತ್ರನಿಗೆ ಹೋಸಾನ 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 ದಾವೀದ ಪುತ್ರನಿಗೆ ಹೋಸಾನ. ಕರ್ತರ ನಾಮದಲ್ಲಿ ಬಂದವರು ದೇವಾದಿ ದೇವರಿಗೆ ಹೋಸಾನ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿಮಗೆ ಸ್ತುತಿ ಸ್ತೋತ್ರ. ಹೋಸಾನ 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 ಕನ್ಯಾತನಯಗೆ ಹೋಸಾನ 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 ಕನ್ಯಾತನಯಗೆ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರ ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಯೇಸು ಪ್ರಭುವೇ, ನಿಮ್ಮನ್ನು ಆರಾಧಿಸುವೆ, ಸ್ತುತಿಸುವೆ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು,
ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಯೇಸು ಪ್ರಭುವೇ, ನಿಮ್ಮನ್ನು ನಾ ಆರಾಧಿಸುವೆ, ಸ್ತುತಿಸುವೆ. ಇದು ವಿಶ್ವಾಸದ ಪರಮ ರಹಸ್ಯ, ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತ ಸೇವೆ ಸಲ್ಲಿಸಲು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವಿಸುವ ರೊಟ್ಟಿಯನ್ನು, ರಕ್ಷಣೆ ಈ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಫಿಲಿಪ್ ನೇರಿ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರೆಲ್ಲರನ್ನು, ಮೃತರಾದ ಸ್ಮರಿಸಿಕೊಳ್ಳಿ. ಅವರು ನಿಮ್ಮ ಸಮ್ಮುಖಕ್ಕೆ ಪ್ರಭೆಗೆ ಬರಮಾಡಿಕೊಳ್ಳಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆ ಆದ ಪಾತ್ರ ಆದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ಕರುಣಿಸಿರಿ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಭಿನ್ನಯಿಸುತ್ತೇವೆ. ಇವರ ಮುಖಾಂತರವು, ಇವರೊಂದಿಗೂ, ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ಯೇಸುನಾಥರು ಕಲಿಸಿದ ಪ್ರಾರ್ಥನೆ ನಾವೆಲ್ಲರೂ ಒಟ್ಟಿಯಾಗಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತ ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ಹೆಚ್ಚಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ಕರ್ತರೆ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮಗಳಲ್ಲಿಯೂ ಇರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ನಿಮಗೆ ಶಾಂತಿ. ಪಾಪವ ನೀಗುವ ದಿವ್ಯ ಕುರಿ ಮರಿಯೇ, ದಯೆಯನ್ನು ತೋರೆ ಮಗೆ.
ಪಾಪವ ನೀಗುವ ದಿವ್ಯ ಕುರಿ ಮರಿಯೇ, ದಯೆಯನ್ನು ತೋರೆ ಮಗೆ. ಪಾಪವ ನೀಗುವ ದಿವ್ಯ ಕುರಿ ಮರಿಯೇ, ಶಾಂತಿಯ ನೀಡೆ ಮಗೆ. ಶಾಂತಿಯ ನೀಡೆ ಮಗೆ. ಈಗೋ ಯೇಸುನಾಥರು ದೇವರ ಕುರಿಮರಿ, ಈಗ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು, ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಕ್ರಿಸ್ತರ ಶರೀರ ಮತ್ತು ರಕ್ತ ನಿತ್ಯ ಜೀವನ ಪಡೆಯುವಂತೆ ನಮ್ಮೆಲ್ಲರನ್ನೂ ಕಾಪಾಡಲಿ. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನನ್ನ ಬದುಕಿನ ಹಗಲಲ್ಲಿ ಬಾ ದೇವ, ಇಲ್ಲಿ ಹಗಲಲ್ಲೂ ಏಕಾಂತವೇ. ಹೊತ್ತು ಹೋಗದು ಈ ಬರದೆ ಈ ಬಾಳಲಿ, ಕತ್ತಲಾಗದು ಈ ಬದುಕು ನೀನಿದ್ದಲ್ಲಿ. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನೀನಿರದ ಮನೆಯಲ್ಲಿ ನಾನ್ಯಾರೋ, ಈ ಮನೆಯ ಹಂಗೀತಕೋ. ಮನೆಯೊಡೆಯ ಮನೆಯೊಳಗೆ ನೀನಿಲ್ಲದೆ, ಒಳಗೆಲ್ಲ ಪರಿಶೂನ್ಯವೋ. ಮಾತಲ್ಲಿ ಕೃತಿಯಲ್ಲಿ ನೀನಿಲ್ಲದೆ, ಬಹಿರಂಗ ಚೆಲುವೆ ತಕೋ. ಮಾತಲ್ಲಿ ಕೃತಿಯಲ್ಲಿ ನೀನಿಲ್ಲದೆ, ಬಹಿರಂಗ ಚೆಲುವೆ ತಕೋ. ಆಕಾರ ನಾನು, ಸಾಕಾರ ನೀನು, ನನ್ನಲ್ಲಿ ದೃಢವಾಗಿರೋ. ಆಕಾರ ನಾನು, ಸಾಕಾರ ನೀನು, ನನ್ನಲ್ಲಿ ದೃಢವಾಗಿರೋ. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನನ್ನ ಬದುಕಿನ ಹಗಲಲ್ಲೇ ಬಾ ದೇವ, ಇಲ್ಲಿ ಹಗಲಲ್ಲೂ ಏಕಾಂತವೇ. ಹೊತ್ತು ಹೋಗದು ನೀ ಬರದೆ ಈ ಬಾಳಲಿ, ಕತ್ತಲಾಗದು ಈ ಬದುಕು ನೀನಿದ್ದಲ್ಲಿ. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ಸಂತ ಫ್ರಾನ್ಸಿಸ್ ಝೇವಿಯರ್ ಅವರ ನವೇನ ಪ್ರಾರ್ಥನೆ. ಭಾರತದ ಶುಭ ಸಂದೇಶ ಪ್ರಸಾರ ಪಾಲಕ ಸಂತ ಫ್ರಾನ್ಸಿಸ್ ಝೇವಿಯರ್ ಅವರೇ, ಜಗದ್ರಕ್ಷಕ ಯೇಸುವಿನ ಶುಭ ಸಂದೇಶವನ್ನು ಭಾರತದ ಗೋವಾ ಪ್ರಾಂತಕ್ಕೆ ತಲುಪಿಸಲು ಹರಸಾಹಸ ಪಟ್ಟ ಧೀರ ಸಂತರೇ, ಇಡೀ ಜಗತ್ತನ್ನೇ ಗೆದ್ದು ತನ್ನ ಆತ್ಮವನ್ನು ಕಳೆದುಕೊಂಡರೇನು ಫಲ ಎಂಬ ಸಂತ ಇಗ್ನಾಸಿಯವರ ವಾಕ್ಯಕ್ಕೆ ತಲೆಬಾಗಿದ ಸಂತ ಶಿರೋಮಣಿಯೇ, ರಾಜಮನೆತನವನ್ನು ತೊರೆದು ಸನ್ಯಾಸಿ ಮಠಕ್ಕೆ ಸೇರಿದ ಸದ್ಗುಣ ಸನ್ಯಾಸಿಯೇ, ದೈವಿಚ್ಛೆಯಂತೆ ಯೇಸು ಸಭೆಯನ್ನು ಸೇರಿದ ಸಂತ ಫ್ರಾನ್ಸಿಸರೇ, ಜಗದ್ಗುರುವಿನ ಆದೇಶದಂತೆ 10 ವರ್ಷಗಳ ಕಾಲ ಭಾರತದ ಗೋವಾ ಪ್ರಾಂತದಲ್ಲಿ ಶುಭ ಸಂದೇಶ ಪ್ರಸಾರ ಹಾಗೂ ರೋಗಿಗಳ ಸೇವೆಯಲ್ಲಿ ನಿರತರಾದ ಸಂತರೇ, ಪ್ರಯಾಣದ ಒತ್ತಡದಲ್ಲಿ ಜ್ವರದಿಂದ ಬಳಲುತ್ತಿದ್ದ ಚೀನಾಕ್ಕೆ ಹೋಗುವ ಮಾರ್ಗದಲ್ಲಿ ಸತ್ಯ, ಶಾಂತಿ, ಪ್ರೀತಿ ಮಂತ್ರವನ್ನು ಜಪಿಸುತ್ತಾ ಸ್ವರ್ಗಸ್ಥರಾದ ಅಮರ ಸಂತರೇ, ಓ ನಮ್ಮ ಸಂತ ಶಿರೋಮಣಿಯೇ, ತಾವು ಸ್ವರ್ಗಸ್ಥರಾಗಿ ಅನೇಕ ವರ್ಷ ಗತಿಸಿದರೂ ಸಹ ಇಂದಿಗೂ ತಮ್ಮ ಅದ್ಭುತ ಶರೀರವನ್ನು ದಯಾಮಯ ದೇವರು ಕೊಳೆಯದೇ ಇರುವಂತೆ ಮಾಡಿದ್ದು ತಮ್ಮ ಶ್ರಮದ ಫಲದವೇ ಸಾಕ್ಷಿ. ಓ ನಮ್ಮ ಅದ್ಭುತ ಸಂತರೇ, ತಮ್ಮ ಅದ್ಭುತ ಶರೀರವನ್ನು ನೋಡಲು ಪ್ರಪಂಚದ ನಾನಾ ಕಡೆಯಿಂದ ಜನಸಾಗರವೇ ಹರಿದು ಬರುವಂತೆ ಮಾಡಿದ್ದೀರಿ. ಹಾಗೆಯೇ ವಿಶೇಷವಾಗಿ ಕರ್ನಾಟಕ,
ಮತ್ತು ಮಹಾರಾಷ್ಟ್ರದಿಂದ ಸಾವಿರಾರು ಭಕ್ತರು ಪಾದಯಾತ್ರೆ ಮಾಡುತ್ತಾ ತಮ್ಮ ದರ್ಶನವನ್ನು ಪಡೆಯುವಂತೆ ಮಾಡಿದ್ದೀರಿ. ಬಂದ ಭಕ್ತರಿಗೆಲ್ಲ ಅವರವರ ಹರಕೆಗೆ ತಕ್ಕಂತೆ ಅದ್ಭುತ ಮಾಡುತ್ತಾ ಇದ್ದೀರಿ. ಓ ನಮ್ಮ ಸಂತರೇ, ನಿಮ್ಮ ಭಕ್ತಿಯನ್ನು ವಿಜೃಂಭಿಸಲು ಜನಸಾಗರವೇ ಹರಿದು ಬರಬೇಕಾಗಿತ್ತು. ಆದರೆ ಕೊರೋನಾ ಎಂಬ ಹೆಮ್ಮಾರಿ ಮನುಕುಲವನ್ನೇ ತಲ್ಲಣಗೊಳಿಸಿ ಪರಸ್ಪರ ಮುಖ ನೋಡದಂತೆ ಬಂಧನದಲ್ಲಿಟ್ಟಿದೆ. ಸೌಖ್ಯದಾಯಕ ಸಂತರೇ, ಈ ರೋಗದಿಂದ ಸರ್ವರನ್ನು ಮುಕ್ತಗೊಳಿಸಿರಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಸರ್ವರೂ ಸೇರಿ ಪ್ರಭುವಿನ ಗುಣಗಾನ ಮಾಡುತ್ತಾ ಎಲ್ಲರೂ ಹರ್ಷಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಪರಮ ರಹಸ್ಯಗಳು ಆತ್ಮಗಳ ರಕ್ಷಣೆಗಾಗಿ ಸಂತ ಫ್ರಾನ್ಸಿಸ್ ಅವರಲ್ಲಿ ಹತ್ತಿ ಉರಿಸಿದ ಪ್ರೀತಿಯ ಅಗ್ನಿಯನ್ನು ನಮ್ಮಲ್ಲೂ ಹತ್ತಿ ಉರಿಯುವಂತೆ ಮಾಡಲಿ. ಹೀಗೆ ನಮ್ಮ ಕಡೆಗೆ ತಕ್ಕಂತೆ ಮತ್ತಷ್ಟು ಯೋಗ್ಯರಾಗಿ ಬಾಳಿ ನಿಮ್ಮ ಕೊಯ್ಲಿನಲ್ಲಿ ಶ್ರದ್ಧೆಯಿಂದ ಶ್ರಮ ಪಡುವವರಿಗೆ ನೀವು ವಾಗ್ದಾನ ಮಾಡಿರುವ ಸಂಭಾವನೆಯನ್ನು ಅವರೊಂದಿಗೆ ನಾವು ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ತಂದೆಯಾದ ದೇವರೇ, ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಸದಾ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಭಾರತ ದೇಶದ ಪ್ರೇಷಿತರೇ, ಸಾವಿರಿ ನಮ್ಮ